ತೆರದಿ ಜನಗಳಿಗಳು ಇಲ್ಲದಿ ಕಣವೆ ಸಂವಾಸದ ಮುಖ ತೇಜಸಬೇಡಿ. ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವುದಕ್ಕೆ ಮುಂದಾಗು. ಒಂದು ಮುಗಿಸಿ ಕೆಟ್ಟವನೇ ಮಗನಿನ್ನು ಮಮಕಾರವನ್ನು ತಡೆದು ಬದುಕುವುದಕ್ಕೊಂದು ಅವಕಾಶ ಬೇಕು ಹೀಗೆನ್ನುವಾಗಿ ನಿಲುಮೆಯನ್ನು ಹೊಂದಿ ನನ್ನ ಮಗನಾದ ಶರಣನನ್ನ ಕಳುಹಿಸಿಕೊಟ್ಟೆ. ಅವನು ಆಡಿದ ನಿಮಗೆ ಪಥ್ಯವಾಗಲಿಲ್ಲ. ನಿನ್ನ ಆದಟ್ಟು ನಿನ್ನ ಪೌರುಷ ಇದನ್ನು ಸ್ಥಾಪಿಸುವುದಕ್ಕೆ ಬೇಕಾಗಿ ಮಗನನ್ನು ಬಂಧಿಸಿದೆಯಾ? ನಿನಗೆ ನಿನ್ನೆಲ್ಲ ಅವರವ ಹೊಡೆದವನು ತನ್ನ ಮೇಲಿಟ್ಟು ಕದಿದಾಡುತ್ತ ತನ್ನ ಮೇಲಿಟ್ಟು ಕದಿಯಬಹುದು ಸಮನ ಸನ್ನಗಲಾದೆ ತಾಯೇ ತಾಯೇ ಯಾಕೆ ನನ್ನ ಮೇಲೆ ಅಪವಾದ ಒಂದು ನನಗೆ ಅರ್ಥವಾಗದೆ ಸಿಟ್ಟು ಗೊತ್ತಿಲ್ಲ ನಿನಗೆ. ಎಂದೋ ಒಂದು ದಿನ ಕಂಡಂತಹ ಅಮ್ಮನನ್ನು ಇಂದು ಮತ್ತೊಮ್ಮೆ ಕಾಣುವಂತಹ ಸಂದರ್ಭ ಬಂತಲ್ಲ ಅನ್ನುವುದಕ್ಕಾಗಿ ನಾ ಹರ್ಷಚಿತ್ತನಾದ್ರೆ ನೀನು ನನ್ನ ಕುರಿತು ವೈರಭಾವವನ್ನೇ ಪ್ರದರ್ಶಿಸುತ್ತಾ ಮುಂದೆ ನಿಂತೀನಿ. ಏನಮ್ಮ ಇದು ನಿನಗೆ ನಾ ಬೇರೆ ಆಗಿರ್ಬೋದು, ನಿನ್ನ ಮಗನೇ ಅಲ್ವಾ ನಾನು. ನೆನಪು ಮಾಡು, ಬಹುದೀರ್ಘ ಕಾಲ ಮಹಾಭೈರವಿ ಯಾಗವನ್ನು ಕೈಗೊಂಡು ಅದರಲ್ಲಿ ನೀನು ಪ್ರಸನ್ನಳಾಗದೆ ಹೋದ ಕಾಲಕ್ಕೆ ನಿನ್ನ ಕುರಿತಾದಂತಹ ಸಮರ್ಪಣಾ ಬುದ್ಧಿಯಿಂದ ಶುಕ್ರಾಚಾರ್ಯರು ಉದ್ದೇಶಾನುಸಾರವಾಗಿ ನನ್ನ ಅಂಗಾಂಗಗಳನ್ನೇ ಆ ಯಾಗಕೂಟದಲ್ಲಿ ನಾನು ಹೋಗಿಸಿದ ನನ್ನ ಸರ್ವ ಸಮರ್ಪಣಾ ಬುದ್ಧಿಗೆ ಮನಸೋದಂತಹ ನೀನು ಪ್ರಸನ್ನಳಾಗಿ ಕಳಕೊಂಡಂತಹ ನನ್ನ ಶರೀರದ ಅಂಗಾಂಗಗಳು ಮತ್ತೆ ಮೊದಲಿನಂತೆ ಸುಸ್ಥಿರವಾಗಿ ಉಳಿಯುವ ಅನುಗ್ರಹವನ್ನು ನೀನು ಮಾಡಿದ. ಎತ್ತ ಅಮ್ಮನಿಂದ ಒಮ್ಮೆಗೆ ನಾ ಜನ್ಮ ಪಡೆದಿದ್ದೆ.